ಕಿರಿಮಂಜೇಶ್ವರ ಹೊಸಹಿತ್ಲು ಮರವಂತೆ ಕಡಲ ತೀರದ ಕಡಲ್ಕೊರೆತ ಪ್ರದೇಶಗಳಿಗೆ ಶಾಸಕ ಗುರುರಾಜ್ ಗಂಟಿಹೊಳೆ ಅವರು ಭೇಟಿ ನೀಡಿ ಮೀನುಗಾರರ ಸಮಸ್ಯೆಗಳನ್ನು ಆಲಿಸಿದರು. ಕಿರಿಮಂಜೇಶ್ವರ ಗ್ರಾಮದ ಹೊಸಹಿತ್ಲು, ಆದ್ರಗೋಳಿ ಹಾಗೂ ಮರವಂತೆಯ ಕಡಲ ತೀರದ ಪ್ರದೇಶಗಳ ಕಡಲ್ಕೊರೆತ ಭಾಗಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಳೆಗಾಲದ ಸಮಸ್ಯೆಗಳಿಗೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಮೀನುಗಾರಿಕಾ ಇಲಾಖಾಧಿಕಾರಿಗಳಿಗೆ ಸೂಚಿಸಿದರು. ಈ ವೇಳೆ ಗುರುರಾಜ್ ಗಂಟಿಹೊಳೆ ಮಾತನಾಡಿ, ನಮ್ಮ ಕರಾವಳಿಯಲ್ಲಿ ಪ್ರತಿ ವರ್ಷ ಕಡಲ್ಕೊರೆತ ಜಾಸ್ತಿಯಾಗಿದೆ. ಕಳೆದ ವರ್ಷ ಚಂಡಮಾರುತ ಸಂಭವಿಸಿ ಹಲವಾರು ಮೀನುಗಾರಿಕೆ ಸಂಕಷ್ಟವನ್ನು ಅನುಭವಿಸಿದ್ರು. ಯಾವುದೇ ಒಂದು ಶಾಶ್ವತ ಪರಿಹಾರ ಇದುವರೆಗೂ ಕೂಡ ಅನುಷ್ಠಾನಗೊಂಡಿಲ್ಲ. ಈ ಬಗ್ಗೆ ಅಧಿಕಾರಿಗಳು ಜೊತೆ ಚರ್ಚಿಸಿದ್ದೇನೆ ಎಂದು ಹೇಳಿದರು. ನಮ್ಮ ಕರಾವಳಿಗಳಲ್ಲಿ ಪ್ರತಿ ವರ್ಷದ ಕಡಲ್ಕೊರೆತ ಅನ್ನೋದು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇರೋದು, ಬೇರೆ ಬೇರೆ ದುರಂತಗಳಾಗ್ತಾ ಇರೋದೆಲ್ಲ ಗೊತ್ತಿದೆ. ನಾವೀಗ ನಿಂತಿರುವಂಥ ಮರವಂತೆಯಲ್ಲಿ ಹಿಂದಿನ ಸರ್ತಿಯ ಚಂಡಮಾರುತ ಸಂದರ್ಭದಲ್ಲಿ ಸುಮಾರು ಒಂದು 15 ಎಕರೆಯಷ್ಟು ಭೂಮಿ ಸಮುದ್ರಕ್ಕೆ ಸೇರಿ ಹೋಗಿದೆ. ಒಂದು 500ರಷ್ಟು ತೆಂಗಿನ ಮರ, 16 ದೋಣಿ ಶೆಡ್ಡುಗಳು, ಕಟ್ಟಡಗಳು ಎಲ್ಲವೂ ದುರಂತಕ್ಕೆ ಹೋಗಿದೆ. ಆದರೆ ಅದರಲ್ಲಿ ಯಾವುದೇ ರೀತಿಯ ಪರಿಹಾರ ಅನ್ನುವಂಥದ್ದು, ಯೋಜನೆ ಅನ್ನುವಂಥದ್ದು ಇವತ್ತಿಗೂ ಬರಲಿಲ್ಲ. ಹಾಗಾಗಿ ನಾವು ಅಧಿಕಾರಿಗಳನ್ನು ಕರೆದಿದ್ದೇವೆ, ಅವರು ಬಂದಿದ್ದಾರೆ. ಬೈಂದೂರಿನ ಎಲ್ಲ ಕರಾವಳಿಯಲ್ಲಿ ಎಲ್ಲೆಲ್ಲಿ ಕಡಲ್ಕೊರೆತಗಳು ಆಗುವ ಸಾಧ್ಯತೆ ಇದೆ, ಹಿಂದಿನ ಸರ್ತಿ ಆಗಿದೆ, ಅದನ್ನೆಲ್ಲವನ್ನು ಒಂದು ನೋಡ್ತಾ ಬಂದಿದ್ದೇವೆ. ಎಲ್ಲದಕ್ಕಿಂತ ಭೀಕರ ಪರಿಣಾಮ ಇರುವಂಥದ್ದು ಈ ಮರವಂತೆಯಲ್ಲಿ ಮುಗ್ಧ ಜನರ ಎಲ್ಲ ಆಸ್ತಿಪಾಸ್ತಿಗಳು ನಷ್ಟ ಆಗ್ತಾ ಇರ್ತದೆ. ನಾವು ಮುಂಚಿತವಾಗಿ ಇಲ್ಲೊಂದು ಸರ್ತಿ ಎಲ್ಲ ರೀತಿಯ ಯೋಜನೆಗಳನ್ನು ಹೇಗೆ ಮಾಡಬೇಕು, ಏನಾಗ್ಬೋದು ಅನ್ನೋದನ್ನು ಚರ್ಚೆಗೋಸ್ಕರ ಒಂದು ಭೇಟಿ ಮಾಡಿದ್ದೇವೆ. ಜನರ ಜೊತೆ ಸಹಿತ ಮಾತಾಡಿದ್ದೇವೆ. ಪ್ರತಿ ವರ್ಷ ನಮಗೆ